ತೆಂಕ ಉಳಿಪಾಡಿಯ ಮಳಲಿಪೇಟೆಯ ಜುಮಾ ಮಸೀದಿಯ ನವೀಕರಣದ ವೇಳೆ ವಿವಾದ ಸೃಷ್ಟಿಸಿದ್ದರಿಂದ ನಿರ್ಮಾಣ ಕಾಮಗಾರಿಗೆ ನ್ಯಾಯಾಲಯ ತಡೆ ವಿಧಿಸಿರುವ ನಡುವೆಯೇ ಹಿಂದೂ ಸಂಘಟನೆಗಳಿಂದ ತಾಂಬೂಲ ಪ್ರಶ್ನೆ ಕಾರ್ಯಕ್ರಮ ನಡೆದಿದೆ. ಇಂದು ಬೆಳಿಗ್ಗೆ ತೆಂಕ ಉಳಿಪಾಡಿ ಗ್ರಾಮದ ಜೋಡುತಡುಮೆಯ ಬಳಿ ಶ್ರೀರಾಮಾಂಜನೇಯ ಭಜನಾ ಮಂದಿರದಲ್ಲಿ ಕೇರಳ ಮೂಲದ ಜ್ಯೋತಿಷ್ಯ ಗೋಪಾಲ್ ಕೃಷ್ಣ ಪಣಿಕರ್ ನೇತೃತ್ವದಲ್ಲಿ ತಾಂಬೂಲ ಪ್ರಶ್ನೆ ಕಾರ್ಯಕ್ರಮ ನಡೆಯಿತು. ಈ ವೇಳೆ ಗೋಪಾಲ್ ಕೃಷ್ಣ ಪಣಿಕರ್ ಅವರು ಮಳಲಿಪೇಟೆ ಜುಮ್ಮಾ ಮಸೀದಿಯದ್ದಲ್ಲಿ ಈ ಹಿಂದೆ ದೈವ ಸಾನ್ನಿಧ್ಯ ಇತ್ತೆಂಬುದು ತಾಂಬೂಲ ಪ್ರಶ್ನೆಯಲ್ಲಿ ತಿಳಿದು ಬಂದಿದೆ. ಈ ಹಿಂದೆ ಇಲ್ಲಿ ದೈವಿ ಶಕ್ತಿ ಇತ್ತು, ಪೂರ್ಣವಾದ ಚೈತನ್ಯ ಇತ್ತು. ನಾಶವಾದ ದೈವ ಸಾನ್ನಿಧ್ಯವನ್ನ ಪುನರ್ ಸ್ಥಾಪಿಸಬೇಕು, ಇಲ್ಲವಾದಲ್ಲಿ ಊರಿಗೆ ಕೆಡುಕುಂಟಾಗಲಿದೆ ಎಂದು ಅವರು ಹೇಳಿದ್ದಾರೆ. ಮಳಲಿಪೇಟೆಯ ಪುರಾತನ ಜುಮ್ಮಾ ಮಸೀದಿಯ ಹಳೆಯ ಕಟ್ಟಡವನ್ನ ನವೀಕರಣ ನಡೆಯುತ್ತಿದ್ದ ವೇಳೆ ಅಲ್ಲಿ ದೇವಸ್ಥಾನದ ಕುರುಹು ಪತ್ತೆಯಾಗಿದೆ ಎಂದು ಆರೋಪಿಸಿ ಏಪ್ರಿಲ್ 21ರಂದು ಹಿಂದೂ ಕಾರ್ಯಕರ್ತರು ನವೀಕರಣಕ್ಕೆ ಅಡ್ಡಿಪಡಿಸಿದ್ರು. ಅಲ್ಲದೆ ಬಜರಂಗದಳ, ವಿಎಚ್ಪಿ ಮುಖಂಡರು ಈ ವಿಚಾರವಾಗಿ ನ್ಯಾಯಾಲಯದ ಮೆಟ್ಟಿಲೇರಿದ್ರು. ಮನವಿಯನ್ನ ಸ್ವೀಕರಿಸಿದ ಮಂಗಳೂರು 3ನೇ ಅಡಿಷನಲ್ ಸಿವಿಲ್ ಜಡ್ಜ್ ಅಂಡ್ ಜೆಎಂಎಫ್ಸಿ ನ್ಯಾಯಾಲಯವು ಮಳಲಿ ಮಸೀದಿಯ ಹಳೆಯ ಕಟ್ಟಡವನ್ನ ಕೆಡವದಂತೆ ಏಪ್ರಿಲ್ 22ರಂದು ತಾತ್ಕಾಲಿಕ ಆದೇಶವನ್ನ ನೀಡಿದೆ. ನ್ಯಾಯಾಲಯದ ನಿರ್ಬಂಧಕಾಜ್ಞೆಯ ನಡುವೆ ಇದ್ದರೂ ಹಿಂದೂ ಸಂಘಟನೆಗಳು ಕೇರಳದಿಂದ ಜ್ಯೋತಿಷಿಯನ್ನ ಕರೆಸಿ ತಾಂಬೂಲ ಪ್ರಶ್ನೆ ಕಾರ್ಯಕ್ರಮವನ್ನ ನಡೆಸಿದ್ದಾರೆ.